ಪಾವೂರು ಗ್ರಾಮದ ಮೊತ್ತಮೊದಲ ಮತ್ತು 85 ವರ್ಷಗಳ ಹಿಂದಿನ ಹಳೆಯದಾದ ಶಾಲೆಯ ಅಭಿವೃದ್ಧಿಯನ್ನ ಹಂತ ಹಂತವಾಗಿ ಪೂರ್ಣಗೊಳಿಸಲಾಗುವುದು ಅಂತ ಶಾಸಕ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಪಾವೂರು ಗ್ರಾಮದ ಗಾಡಿಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿಶೇಷ ಅನುದಾನದಡಿ ನಿರ್ಮಾಣವಾಗ್ತಾ ಇರುವ ಕೊಠಡಿ ಕಾಮಗಾರಿಯನ್ನ ವೀಕ್ಷಿಸಿ ಮಾತನಾಡಿದರು. ಗ್ರಾಮದ ಪೂಂಜ ಕುಟುಂಬಸ್ಥರು ಸ್ಥಳಾವಕಾಶದಿಂದಾಗಿ ಕೊಠಡಿ ಕಾಮಗಾರಿ ನಡೀತಾ ಇದೆ. ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗುವ ಉದ್ದೇಶದಿಂದ ಶಾಲೆಯ ಅಭಿವೃದ್ಧಿ ನಡೆಸಲಾಗ್ತಾ ಇದೆ. ಸ್ಥಳೀಯ ಜನಪ್ರತಿನಿಧಿಗಳು ವಿಶೇಷ ಕಾಳಜಿಯಿಂದಾಗಿ ಹೊಸ ಕೊಠಡಿ ಕಟ್ಟಲು ಅನುದಾನ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದರು. ಪಂಚಾಯತಿಯ ಗಾಡಿಗದ್ದೆ ಪ್ರದೇಶದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯು ಈ ಗ್ರಾಮದ ಮೊತ್ತಮೊದಲ ಮತ್ತು ಅತ್ಯಂತ ಹಳೆಯದಾದ ಒಂದು ಇವತ್ತು ಶಾಲೆ ಆಗಿದ್ದುಕೊಂಡು ಸುಮಾರು 85 ವರ್ಷದ ಹಿಂದೆ ಅನಂತರ ಶ್ರೀನಾ ಪೂಂಜರವರು ಅವರ ಕುಟುಂಬಸ್ಥರು ಮತ್ತು ಅವತ್ತಿನ ಊರಿನವರೆಲ್ಲ ಸೇರಿಕೊಂಡು ಈ ಸರ್ಕಾರಿ ಸ್ಥಳಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟು ಇಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಿ ಇಲ್ಲಿ ಎಲ್ಲ ನಮ್ಮ ಈ ಒಂದು ಗ್ರಾಮ ಅಲ್ಲ ಸುತ್ತಮುತ್ತ ಗ್ರಾಮದವರಿಗೆ ಕೂಡ ಪ್ರಯೋಜನ ಆಗುವ ರೀತಿಯ ಶಿಕ್ಷಣ ಕೊಡಲಿಕ್ಕೆ ತದನಂತರ ಬಂದಂಥ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸದಸ್ಯರು, ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರು, ಈಗಿನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಶಾಲಾ ಅಧ್ಯಕ್ಷರ ಮುಖ್ಯ ಎಲ್ಲರೂ ಕೂಡ ಈ ವಿಷಯ ಕಾಳಜಿ ವಹಿಸಿಕೊಂಡು ಹಳೆಯ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡಕ್ಕೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಅದು ಈಗಾಗಲೇ ಒಂದು ನೂತನ ಹೊಸ ಕೊಠಡಿ ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದು ಕೆಲಸ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನ ಹಂತ ಹಂತವಾಗಿ ಇಲ್ಲಿಗೆ ಬೇಕಾಗುವಂಥ ಎಲ್ಲ ಮೂಲಭೂತ ಒದಗಿಸಲಿಕ್ಕೆ ನಾವೆಲ್ಲ ನಮ್ಮ ಪ್ರಯತ್ನ ಜಂಟಿಯಾಗಿ ನಾವು ಮಾಡ್ತೇವೆ ಅಂತ ಹೇಳಿ